ತುಮಕೂರು ತಾಲೂಕು ನೆಲಹಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಂದಿಹಳ್ಳಿ ಗ್ರಾಮದ ವಾಟರ್ ಪ್ಯೂರಿಫೈಯರ್ನ ಮೋಟಾರ್ ಸುಟ್ಟು ಹೋಗಿದ್ದು ಕಳೆದ ಒಂದು ವಾರದಿಂದ ನೀರಿಗಾಗಿ ಜನ ಪರದಾಡುತ್ತಿದ್ದಾರೆ. ಗ್ರಾಮ ಪಂಚಾಯಿತಿಯವರಿಗೆ ಸಮಸ್ಯೆ ಹೇಳಿಕೊಂಡರೆ ನಮಗೂ ಇದಕ್ಕೂ ಸಂಬಂಧವೇ ಇಲ್ಲದಂತೆ ವರ್ತಿಸುತ್ತಿದ್ದಾರಂತೆ. ಆದಷ್ಟು ಬೇಗ ಮೋಟಾರ್ ಅನ್ನು ರಿಪೇರಿ ಮಾಡಿ ನಮ್ಮ ಮೂಲಭೂತ ಸೌಕರ್ಯವಾದ ಕುಡಿಯುವ ನೀರಿನ ತೊಂದರೆಯನ್ನು ಸಂಬಂಧಪಟ್ಟ ಅಧಿಕಾರಿಗಳು ಸರಿಪಡಿಸಿ ಎಂದು ಗ್ರಾಮಸ್ಥರು ಕೇಳಿಕೊಂಡಿದ್ದಾರೆ. ತಾಲೂಕು ನೆಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ನಂದಿಹಳ್ಳಿ ಗ್ರಾಮದಲ್ಲಿ ವಾಟರ್ ಪ್ಯೂರಿಫೈಯರು ಕಳೆದ ಒಂದು ವಾರದಿಂದ ಕೆಟ್ಟೋಗಿದೆ. ಆ ಕೆಟ್ಟೋಗಿದ್ದು ಸಮೇತ ಇಲ್ಲಿವರೆಗೂ ಯಾವುದೇ ಇಲಾಖಾ ಅಧಿಕಾರಿಗಳು ಇದು ಮಾಡ್ತಿಲ್ಲ. ಅದ್ರ ಬಗ್ಗೆ ಇಲ್ಲಿನ ಗ್ರಾಮಸ್ಥರು ಏನು ಹೇಳ್ತಾರೆ ಕೇಳ್ಬರ್ರಿ. ಎಷ್ಟು ಜನ ಆಯ್ತಪ್ಪ ನೀರು ಇದಾಗಿ? ಇದು ನಂದಿಹಳ್ಳಿ ಗ್ರಾಮ ಯಾವರಪ್ಪ ಇದು? ನಂದಿಹಳ್ಳಿ ಗ್ರಾಮ ಪಂಚಾಯತಿ ನೆಲಾಳು ತಾಲೂಕು ಹೊರಬಳಿ. ಏನು ಸಮಸ್ಯೆ? ಫಿಲ್ಟ್ರು ಕಳೆದ ಒಂದು ವಾರದಿಂದ ತುಮಕೂರು ತಾಲೂಕು ನೆಲಹಾಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕುಡಿಯೋ ನೀರಿನ ಘಟಕ ಸ್ಥಗಿತಗೊಂಡು ರಿಪೇರಿಯಾಗಿ ಕುಡಿಯೋ ನೀರು ಬಿಡ್ತಿಲ್ಲ. ಅದು ಇಲ್ಲಿಗೆ ಒಂದು ವಾರದಿಂದನೂ ಜನ ರೋಷ ಹೋಗವ್ರೆ. ಇವತ್ತು ಖಾಲಿ ಕೊಡ ಪ್ರತಿಭಟನೆ ಮಾಡ್ತಾರೆ. ಇವತ್ತು ಏನು ಈ ಸರ್ಕಾರದವರು ಗ್ರಾಮ ಪಂಚಾಯತಿ ಅವ್ರನ್ನ ಕೇಳಿದ್ರೆ ನಮಗೆ ಬರಲ್ಲ ಅಂತಾರೆ, ತಾಲೂಕ್ ಪಂಚಾಯತಿನವ್ರಿಗೆ ಮಾಹಿತಿನೇ ಗೊತ್ತಿಲ್ಲ ಅಂತಾರೆ. ಬಟ್ ಇದು ಕರ್ನಾಟಕಕ್ಕೆ ಸೇರುತ್ತಾ ಅಥವಾ ತೆಲಂಗಾಣಕ್ಕೆ ಸೇರುತ್ತಾ ನಮಗೆ ಗೊತ್ತಾಗ್ತಿಲ್ಲ. ಇದು ನಾವು ಅಂದ್ಕೊಂಡಿದ್ದು ತುಮಕೂರು ತಾಲೂಕು ನೆಲಹಾಳ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಬಟ್ ಆ ಅಧಿಕಾರಿಗಳಿಗೆ ನಮ್ಮ ವ್ಯಾಪ್ತಿಗೆ ಸೇರುತ್ತೋ ಇಲ್ವೋ ಅಂತ ಅವ್ರಿಗೆ ಗೊತ್ತಿಲ್ಲ. ಇಲ್ಲಿನ ಗ್ರಾಮಸ್ಥರು ನೋಡಿ ಎಲ್ಲ ಕುಂತವ್ರಿ ನೋಡಿ, ಇವರೆಲ್ಲ ನೀರಿಗೆ ಬಂದಿರೋರೆ ಇವರೆಲ್ಲನ. ಆದರೂ ಸಮೇತ ಏನು ಸರ್ಕಾರದ ಮಾರ್ಗಸೂಚಿ ಏನಿದೆ ಅದರಂತೆ ಈ ತಾಲೂಕ್ ಪಂಚಾಯತಿನವರಾಗಿರ್ಬೋದು ಅಥವಾ ಇವರು ಯಾರು ಮಾಡ್ತಿಲ್ಲ. ಯಾಕೆಂದ್ರೆ 24 ಗಂಟೆಗೆ ನೀರು ಕೊಡಬೇಕು ಅಂತ ಇದೆ. ಆದರೆ ಯಾರೂ ಸಮೇತ 24 ಅವರ್ ಆಲ್ರೆಡಿ ಒಂದು ವಾರ ಕಳೆದ್ರು ಇಲ್ಲಿ ಒಂದನೇ ನೀರು ಬರ್ತಿಲ್ಲ ನೋಡಿ. ಎಲ್ಲ ಖಾಲಿ ಕ್ಯಾರಿಕೆ ಕುಂತವ್ರೆ. ಇಲ್ಲಿ ನಮ್ಮೂರಿಂದ ಯಾವುದೇ ವಾಟರ್ ಫಿಲ್ಟರ್ಗೆ ಹೋಗ್ಬೇಕು ಅಂದ್ರೆ ಮಿನಿಮಮ್ ಅಂದ್ರೆ 4 ಕಿಲೋಮೀಟರ್ ಹೋಗ್ಬೇಕು. ಅವ್ರ ಜನ ಏನ್ ಹೇಳ್ತಾರೆ ಅವ್ರದ್ದು ಈಗ ಅವರೇ ಮಾತಾಡ್ತಾರೆ ನೋಡ್ರಿ. ಅಣ್ಣ ಕೇಳು, ಎಷ್ಟು ದಿನ ಆಯ್ತು ವಾಟರ್ ಕೆಟ್ಟೋಗಿ? ವಾಟರ್ ಫಿಲ್ಟರ್ ಕೆಟ್ಟೋಗಿ ಒಂದು 4-5 ದಿನ ಇದೆ. 5 ದಿನ ಇದೆ. ಕುಡಿಯಕ್ ನೀರಿಲ್ಲ. ಮೊದಲೇ ಸರಿ ಇತ್ತು. ವಾಟರ್ ಫಿಲ್ಟರ್ ಆಗಕ್ಕೆ ಮುಂಚೆ ನೀರು ಕುಡ್ಕೊಂಡು ಆರಾಮಾಗಿದ್ವಿ. ಜಲ್ದಾಡಕ್ತಾರೆ ರಿಪೇರಿ ಮಾಡಕಂದ್ರೆ ಜಲ್ ಬರಲ್ಲ. ಈಗ ಅಡ್ಜಸ್ಟ್ ಆಗೈತೆ. ನೀರಿಲ್ಲ, ಕೆಟ್ಟೋಗಿರೋದಕ್ಕೆ ನೀರು ಕುಡಿಯಕ್ಕೆ ನಮ್ಗೆ ಆಗ್ತಾ ಇಲ್ಲ. ಆದಷ್ಟು ಬೇಗ ಇದು ಸರಿ ಮಾಡಿಸ್ಬೇಕು ಅಂತ ಕೇಳ್ಕೊಂತೀವಿ. ಇದೊಂದೇ ಊರಲ್ಲಿ ಯೂಸ್ ಮಾಡ್ತಾರ ಅಥವಾ ಬೇಗ? 6 ಹಳ್ಳಿ ಬರುತ್ತೆ ಇಲ್ಲಿಗೆ. ನೀರು ಚೆನ್ನಾಗಿರೋದ್ರಿಂದ 6 ಹಳ್ಳಿ ಬರುತ್ತೆ. ಮತ್ತೆ ಇಂಡಸ್ಟ್ರಿಯಲ್ ಜನಗಳೆಲ್ಲ ಇಲ್ಲೇ ಬರ್ತಾರೆ. ಕಮರ್ಷಿಯಲ್ ಯೂಸ್ ಆಗುತ್ತಿದ್ದು. ಅದಕ್ಕೋಸ್ಕರ ನಂದಿಹಳ್ಳಿ ಹಳೆ ಗ್ರಾಮಕ್ಕೆ ಒಂದು ಫಿಲ್ಟರ್ ಕೊಟ್ರೆ ಒಳ್ಳೇದು ಅನ್ಸುತ್ತಿದ್ದು. ಒಂದ್ ಕೆಟ್ಟವ್ರ ಒಂದ್ ಸರಿಯಾಗಿರುತ್ತೆ. ಒಂದು ವಾರದಿಂದ ಬರ್ತಿಲ್ಲ ನೀರು. ವಾರದಿಂದ ಬರ್ತಿಲ್ಲ. ಕುಡಿಯಾಗಿ ನೀರು ಘಟಕದ್ಮೇಲೆ ಯಾವ್ದೇ ಮಿಷನ್ ಕೆಟ್ಟೋದೇ ಹೋಗ್ತವೆ. ಬಟ್ ಅವ್ರು ಸ್ಪೇರ್ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ತಂದು ಹಾಕ್ಬಿಟ್ಟು ಬಿಸ್ಕೊಂಡು ಗ್ರಾಮ ಪಂಚಾಯತಿನವ್ರು ಏನ್ ಹೇಳ್ತಾರೆ? ಯಾವ್ದಕ್ಕೂ ಇವ್ರಿಗೂ ಇದಕ್ಕೂ ಸಂಬಂಧವೇ ಬರುತ್ತೆ. ಅವ್ರಿಗೆ ಏನ್ ಇನ್ಕಮ್ ಇರುತ್ತೆ ಅದ್ರ ಕೆಲಸ ಮುಂದುವರಿಸ್ತಾರೆ. ಈ ತರ ಕೆಲಸ ನಮಗೆ ಬರಲ್ಲ ಅಂತ ಹೇಳ್ತಾರೆ ಗ್ರಾಮ ಪಂಚಾಯತಿನವರು. ಜನಗಳಿಗೆ ಏನ್ ಅವ್ರ ವ್ಯಾಪ್ತಿಗೆ ಬರಲ್ಲ ಅಂತ. ಅವ್ರ ವ್ಯಾಪ್ತಿ ಬರೋದ್ರೆ PDO ಸೆಕ್ರೆಟರಿ ಬಂದು ಇಲ್ಲೇನಾರ ಒಂದು ನೋಟಿಸ್ ಹಾಕೋಗಿರೋರು. ಅವ್ರಿಗೆ ಬಂದು ಇಲ್ಲ, ಅಡ್ರೆಸ್ ಇಲ್ಲ ಅವ್ರಲ್ಲಿ. ನೋಡಿ ಅಕ್ಕಪಕ್ಕ ಯಾವ ತರ ಗಿಡ ಬೆಳ್ಕೊಂಡಿದ್ದಾರೆ ನೋಡ್ರಿ. ಎಲ್ಲ 50,000 ರೂಪಾಯಿ ಮೊನ್ನೆ ಹೋದ ವರ್ಷ 50,000 ರೂಪಾಯಿ ಕ್ಲೀನಿಂಗ್ ಅಂತ ತೆಗ್ದವ್ರಿ. ಇರೋ ಪಕ್ಕದಾಗೆ ತೋರಿಸ್ತೀನಿ ಚರಂಡಿ ಹೆಂಗಾಗೈತೆ, ಕ್ಲೀನಿಂಗ್ ಹೆಂಗ್ ಮಾಡ್ಯವ್ರಿ ಇವ್ರು ಅಂತ. 50,000 ಯಾರ ಜಾಬಿಗೆ ಹೋಗ್ತೋ ಗೊತ್ತಿಲ್ಲ. ಇದು ನೋಡಿ ಖಾಲಿ ಕ್ಯಾನು ಎಲ್ಲ ಕುಂತವ್ರೆ. ಎಲ್ಲ ನೋಡಿ ಕಂದಣ್ಣ ಹೇಳೋಣ, ಎಷ್ಟು ದಿನ ತಣ್ಣ ಕೆಟ್ಟೋಗಿ? 4-5 ದಿನ ಆಯ್ತೆ. ವಾರ ಆಯ್ತೆ ನೋಡ್ರಿ. ಈ ಬಣ್ಣೇನು ಬಂದೈತೆ ನೋಡ್ರಿ. ಎಲ್ಲ ಬಂದು 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 ಹೋಗ್ತವ್ರೆ. ಅಣ್ಣ ನಿಮ್ದು ಯಾವ್ರಣ್ಣ? ನೀವ್ ಇಲ್ಲಿಗೆ ಬರೋದು? ಬಂದಿದ್ದೀರಾ? ಒಟ್ಟಾಗಿ ನೀರಿಲ್ಲ ಏನಕ್ಕೆ ನೀರ್? ಹೇಳಪ್ಪ ಪ್ರವೀಣಣ್ಣ, ಏನ್ ಸಮಸ್ಯೆ? ಒಂದ್ ವಾರ ಆತ? ಎಷ್ಟು ದಿನ ಆಯ್ತು? 4-5 ದಿನ ಆಯ್ತು. 4-5 ದಿನ ಅಂದ್ರೆ 5 ದಿನ ಆಯ್ತು. ಆದ್ರೂ ಇನ್ನೂ ರಿಪೇರಿ ಆಗಿಲ್ಲ. ನೀವೆಷ್ಟು ದೂರ ಹೋಗ್ಬೇಕು? ಇಲ್ಲಿ ನೀರಿಲ್ಲ ಅಂದ್ರೆ 4 ಕಿಲೋಮೀಟರ್ ಈ ಕಡೆ ಹೋದ್ರೆ, ಈ ಕಡೆ ಹೋದ್ರೆ 5 ಕಿಲೋಮೀಟರ್. ಸರ್ಕಾರದ ಗೈಡ್ಲೈನ್ಸ್ ಏನ್ ಹೇಳುತ್ತೆ ಅಂದ್ರೆ, ಸರ್ಕಾರ 24 ಗಂಟೆ ಒಳಗೆ ಕುಡಿಯೋ ನೀರು ಕೊಡಬೇಕು. ಮತ್ತೆ ಏನು ಇದನ್ನ ರಿಪೇರಿ ಅಥವಾ ಏನಾದ್ರು ಯಾವ್ದಾದ್ರು ಆಗ್ಲಿ ಸಾವಿರಾರು ರೂಪಾಯಿ ಹಣ ಬಿಡುಗಡೆ ಆಗುತ್ತೆ. ಆದ್ರೂ ಸಮೇತ ಇಲ್ಲಿ ಜನ ಯಾವುದೇ ರೀತಿ ಇದಾದ್ರೂ ಸಮೇತ ಜನರಿಗೆ ಒಳ್ಳೆ ಅಂದ್ರೆ ಇದು ಕೆಲಸ ಕಾರ್ಯಗಳು ಆಗ್ತಿಲ್ಲ. ಹಾಗಾಗಿ ಕೂಡಲೇ ತುಮಕೂರು ತಾಲೂಕ್ ಪಂಚಾಯತ್ ಎಚ್ಚೆತ್ಕೊಂಡು ಇದನ್ನ 24 ಗಂಟೆ ಒಳಗೆ ರಿಪೇರಿ ಮಾಡಿ ಇಲ್ಲಿ ಜನರಿಗೆ ಕುಡಿಯೋ ನೀರು ಕೊಡಬೇಕು ಅಂತ ತಮ್ಮಲ್ಲಿ ಎಲ್ಲ ನಂದಿಹಳ್ಳಿ ಗ್ರಾಮಸ್ಥರು ಆಗ್ರಹ. ಇದೇನಾದ್ರು ಆಗ್ಲಿಲ್ಲ ಅಂದ್ರೆ ಇದೇ ಖಾಲಿ ಕ್ಯಾನ್ನ ತಾಲೂಕ್ ಪಂಚಾಯತಿ ಬಾಗ್ಲಲ್ಲಿಟ್ಟು ಪ್ರತಿಭಟನೆ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ಇನ್ನು 24 ಗಂಟೆ ಒಳಗೆ ಸರಿ ಹೋಗ್ಬೇಕು ಅಂತ ಹೇಳ್ತಾ
ಇಲ್ಲಿನ